ನಮಸ್ಕಾರ. ನಾನು ರಮೇಶ್ ಮಲ್ಕರನ್ ಮೂರು ಗಂಟಲ್ ಇರ್ತಲ್ ನಾನು ಕರಗದ್ದೆ ಸಂದಿಗೆ ಒಂದು ದೇವರು ನಮ್ಮದೊಂದು ದೇವರು ನಮಗೆ ಆಗ 7 ವರ್ಷ ತಾನು 7 ವರ್ಷ ಇಂಥ ಮತ್ತು ಕೆಲವು ಪೂಜೆలు ಮಾತಾಡ್ಕೊಂಡು ಭಕ್ತರು ಮತ್ತು ಬರೋದು ಮರುದು ಮತ್ತು ಕೆಲವು ಮತ್ತು ವಿಚಾರ ಮತ ಮತ್ತು ಕಸರ ಮತ್ತು ಕೊಡು ಮಾತಾಡಿ ಈಗ ಒಂದು ಸಾಯೋದು ಹತ್ರ ಮತ ನಡಕೊಂಡು ಒಂದು 4 ದಿಕ್ಕು ಮತ್ತು ಸಾಧಾರಣ ವಿಚಾರ ಅಂತ ಗಂಟೆ ವಿಚಾರ ಮಾತಾಡಿದ್ರೆ ಗೊತ್ತಿಲ್ಲ. അപ്പോൾ ഞാൻ ಈ ಸರ್ತಿಗ ಕೋಲರು ಮತ್ತು ದಿನಾದಿಗಳು ದುನಿಯೆಗೆ ಬರ್ತಾ ಇನ್ನು ಈ ಜಾಗದಲ್ಲಿ ಕೆಲವು ದಿನಗಳಿಂದ ಇಲ್ಲದ ವಿಚಾರ ಮಾತ್ರ ಕೆಲವೊಂದು ಆಕರ್ಷಣೆ ಆದ ಜಾಗದ ಮಾತ್ರ ಕೆಲವು ಸೂಕ್ತ ವಿಚಾರ ಈ ವಿಚಾರ ದೈವದ ಅಲ್ಲೆಲ್ಲ ಈ ವಿಚಾರಗಳು ಗೊತ್ತಿತ್ತು. അപ്പോൾ ಇತ್ತ ಕೋಲೋ ದಿನದಿನಲ್ಲಿ ಬರ್ತಾ ಒಂದು ಜಾಲ್ಡ್ ಒಂದು ಕನ್ನಾಟಿ 10-18 ರಾತ್ರಿ ಗೊತ್ತು ಯಾನಿಗೆ ಜನ ಗೊತ್ತು ಒಂದು ಸೂಕ್ತ ವಿಚಾರ ಒಂದು ನಡ್ಕೊಂಡು ವಿಚಾರ ಜಾಲ್ಡೆ ತೋಜಿ ಬರ್ತಾನೆ. അപ്പോൾ ಎಂಕುಲು ದಾದ ಒಂದು ತಗೊಂಡಿತ್ತಲ್ಲ ಗೊತ್ತಿತ್ತಿಲ್ಲಲ್ಲ ಎಂಕುಲು ತಗೊಂಡಿತ್ತೀಜ అని ಯಾನಿಜ್ಜಾರ ವಿಚಾರ ಮುರಾಣಿ ದಿನ ಬಾರಿ ಕೋಲು ದಿನ ಐನ ಬೊಕ್ಕ ಬಾರಿ ಜೋರುಡೆ ಒಂದು ಸೂಕ್ತ ವಿಚಾರ ಕೊಲ್ಲು ಬಲ್ಪುದಲೆಗೆ ತೋಜಿದ್ದು. അപ്പോൾ ಮಕ್ಕಳು ಇಲ್ಲದ ವಿಷಯಕ್ಕೆ ನಾನು ರಾತ್ರಿ ಬರ್ತೀನಿ. അപ്പോൾ ಎಂಚೆ ಜಾಲು ಸೂಕ್ತ ವಿಚಾರ ಅವನು ದಾದನ ಅವ್ನು ಗೊತ್ತಿದ್ದಾನೆ ಕಾಂಡೆ ಸಿಸಿ ಕ್ಯಾಮರಾ ಇಂಚೆ ಮಾತ್ರ ತೂನಾಗ ಇಂಚೆ ಮಾತ್ರ ಪವರ್ಗಳು ಮಾತ್ರ ಬರ್ತಿಲ್ಲ ಬರ್ತೀನಿ ಈ ದಾದ ವಿಚಾರನೂ ಗೊತ್ತಿತ್ತು. ಕೆಲವು ದಿನಗಳಿಂದ ಹೋಗಿ ಹಣವನ್ನು ಬರ್ತಿಲ್ಲಲ್ಲ ಯಾನ ಇನ್ನು ಅನ್ನ ಹತ್ತ ನಮ್ಮನ್ನು ಬೋರ್ಡ್ ಆಗೋಚ ಮಾತ್ರ ಗೊತ್ತು. ಅದು ಮುರಾಣಿ ದಿನಕ್ಕೂ ಬಂದಾಗ ಅಲ್ಲಿ ಬಂದು ಇಂಚೆ ಮಾತ್ರ ಗುಂಪು ಮಾತ್ರ ತಾಯಿ ಮನಸ್ಸು ಬೇಕಿಂದ ದಾದ ರೀತಿಯಲ್ಲಿ ಮಾತ್ರ ನಾನು ಅಲ್ಲಿ ತೂಕ ಇನ್ನು ಬಂದು ವಿಚಾರ ಮಲ್ಕೊಂಡಾಗ ನಾನು ಅಲ್ಲಿ ಏನೋ ಬಾಯಿ ಬಿಟ್ಟು ಕಣ್ಣೆ ನಾನು ಈ ವಿಷಯ ಮಾತ್ರ ಮಲ್ಕೊಳ್ಳೋ ಕಾರಣ.